ಸೊಳ್ಳೆ ಕಚ್ಚಿತುಂಟು ಗೈಸ್ ನನಗೆ ನೋಡಿ. ನೋಡಿ ಇಲ್ಲಿ ನರ್ತೆ ಅದು ರಪ್ಪ ಹೋಗ್ತದೆ. ಅದಾಲ ಮನ್ಪುಜಿ ಕಲ್ಲಡ್ಕದ ಮಣ್ಣು ಮಾಣಿಗುತ್ತು ಖಂಡದಲ್ಲಿ ಹೋಯ್ತು. ಇದು ಅವರ ಡೈಲಾಗ್ ಆಯ್ತಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಾರು ಗೊತ್ತುಂಟಾ? ನಾನು ಲಾಸ್ಟ್ ಟೈಮ್ ಎಲ್ಲ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಿದ್ದೆ, ಒಬ್ಬರೇ ಬಂದಿದ್ರು. ಈ ಸಲ ಇಬ್ಬರಿದ್ದಾರೆ. 3 ಜನ ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಬಟ್ ಈಗ 3 ಜನ ಕೂಡ ಬೇರೆ ಬೇರೆ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದೇವೆ. ಹಾಗಾಗಿ ಇವತ್ತು ತುಂಬ ದಿನಗಳ ಬಳಿಕ, ಒಬ್ಬರು ವರ್ಷಗಳ ಬಳಿಕ ಸೊ ಮೀಟ್ ಆಗಿದ್ದೇವೆ. ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಅವರನ್ನು ಕೂಡ ತೋರಿಸ್ತೇನೆ. ಅಕ್ಕ ಈಚೆ ತಿರ್ಗಿ ಒಮ್ಮೆ. ಅಕ್ಕ ಹಾಯ್ ಮಾಡಿ ಒಂದು. ಎಸ್, ಇವತ್ತು ತುಂಬ ಫನ್ ಇರುತ್ತೆ ಈ ವ್ಲಾಗ್. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನೋಡಿ, ಇಬ್ರು ಕೂಡ ಇದ್ದಾರೆ ನನ್ನ ಜೊತೆಗೆ. ಸೊ ಮಳೆ ಬರ್ತಾ ಉಂಟು, ಹಾಗಾಗಿ ವಿಡಿಯೋ ಮಾಡುವಾಗ ಕೊಡೆ ಅಡ್ಡ ಹಿಡಿಬೇಕಾಗ್ತದೆ. ಹೋಗಿ ಮತ್ತೆ ಅಲ್ಲಿ ಮಾಡ್ತೇವೆ ವಿಡಿಯೋ, ಆಯ್ತಾ? ಎಸ್ ಗೈಸ್, ನಾವು ಉದಾಕೆ ನಡ್ಕೊಂಡು ಹೋಗ್ತಿದ್ದೇವೆ. ಮತ್ತೆ ಕೆಲವು ನೀರಿನ ಪ್ಲೇಸ್ಗೆಲ್ಲ ಹೋಗ್ಬೇಕು ಅನ್ಕೊಂಡದ್ದು. ಮತ್ತೆ ನನ್ನ ಅಮ್ಮ ಹೇಳಿದ್ದಾರೆ ಫಸ್ಟಿಗೆ ಬರುವಾಗ ನೀರಲ್ಲೆಲ್ಲ ಆಟ ಆಡ್ಬೇಡಿ ಅಂತ, ಮಗುವಿಗೆ ಶೀತ ಆಗ್ತದೆ ಅಂತ. ಅದಕ್ಕೆ ಹಾಗಾಗಿ ಸೊಳ್ಳೆ ಕಚ್ಚಿತುಂಟು ಗೈಸ್ ನನಗೆ ನೋಡಿ. ಎಷ್ಟು ಸೊಳ್ಳೆ. ಹಾಗಾಗಿ ನಾವು ವಾಪಸ್ ಮನೆಗೆ ಹೋಗುವ ಪ್ಲ್ಯಾನಲ್ಲಿ ಇದ್ದೇವೆ. ಸ್ವಲ್ಪ ಆಚೆ ತನಕ ಹೋಗ್ತೇವೆ, ಮತ್ತೆ ನೋಡುವ ನರ್ತೆ ಉಂಟ ನೋಡುವ. ನರ್ತೆ ಪ್ಲೇಸ್ ಎಲ್ಲ ತೋರಿಸ್ಬೇಕು ಇವರಿಗೆ. ಮತ್ತೆ ಎಷ್ಟು ಸೊಳ್ಳೆ. ಮತ್ತೆ ಮಾಡ್ತೇನೆ ಆಯ್ತಾ, ಸೊಳ್ಳೆ ಹೋಗಿ. ಹಬ್ಬ ಬಚ್ಚಿತು ನಮಗಿಲ್ಲಿ. ಮತ್ತೆ ಸೊಳ್ಳೆ ತುಂಬ ಕಚ್ಚಿತ ಉಂಟಲ್ಲ, ಹಾಗಾಗಿ ನಾವು ಬೇಗ ಹೊರಟ್ವಿ ಇಲ್ಲಿಂದ. ಮತ್ತೆ ಸ್ವಲ್ಪ ಆಚೆ ತನಕ ಹೋಗಿ ಬರುವ. ನೀವು ಹಿಂದೆ ಹೋಗಿ, ನಾನು ಮುಂದೆ ಹೋಗ್ತೇನೆ. ಹೇಗುಂಟಕ್ಕ ಮಾಣಿ? ರೈಲ್ದ ಬಟ್ಟೆ ಹೇಗುಂಟು? ರೈಲ್ದ ಬಟ್ಟೆ ಹೇಗುಂಟು ನೋಡಿ ಜನರೇ, ನಮ್ಮ ಊರು ಹೇಗುಂಟು ನೋಡಿ. ನೋಡಿ ಪುಂಡಿಯಲ್ಲಿದ್ದಾರೆ. ಅಲ್ಲ ಆಯ್ತಾ, ಅದು ಆಫೀಸಿದು ಕಾಲ್ ಬಂತು ಪಾಪ, ಹಾಗೆ ಮಾತಾಡ್ತಿದ್ದಾರೆ. ಸ್ಟಾಪ್ ಆಗಿದ್ದಾರೆ ಅಲ್ಲೇ. ಎಲ್ಲ ಸೊಳ್ಳೆ ಎಲ್ಲ ಕಚ್ಚಿ, ಇವರ ಕೆನ್ನೆಗೆ ಕಚ್ಚಿದೆ ಸೊಳ್ಳೆ, ಕೆಂಪಾಗಿದೆ. ಎಲ್ಲಿ ಎಲ್ಲಿ ಅಷ್ಟು ಸೊಳ್ಳೆ ಉಂಟಿಲ್ಲಿ. ಮತ್ತೆ ಇಲ್ಲ ಆಯ್ತಾ, ಸುಸೈಡ್ ಪಾಯಿಂಟ್. ನಾನು ತುಂಬ ಸಲ ಹೇಳಿದ್ದೇನೆ, ಇದೇ ಸುಸೈಡ್ ಪಾಯಿಂಟ್. ಸುಸೈಡ್ ಮಾಡಿದ್ದಾರೆ. ಆಯ್ತುಂಡು ಮರ್ದಾಯ್ತಾನ. ಹೇಗುಂಟು ನಮ್ಮ ಊರು? ಇವ್ರದ್ದು ಫೋಟೋ ಎಲ್ಲ ತೆಗ್ದೇನೆ, ಹಾಕ್ತೇನೆ ಆಯ್ತು ನಿಮಗೆ ನೋಡ್ಲಿಕ್ಕೆಲ್ಲ. ಬ್ಯಾಕ್ ಗ್ರೌಂಡ್ ತುಲಿಗೆ ಗುಡ್ಡೆ, ಸುಲಾಮಲೆ ಗುಡ್ಡೆವು. ನರಮಾನಿ ಆದಿವಾಸಿ ತಾರೆ. ನಾನು ಸುಮ್ಮನೆ ಹೇಳಿದ ಆದಿವಾಸಿ ಜನರಲ್ಲಿ ಬೆಂಕಿ ಹಾಕ್ತಿದ್ದಾರೆ, ಅದಕ್ಕೆ ಬಂದದ್ದು ಅಂತ. ಫಾಗ್ ಹೋಗ್ಬಾರ್ದು ಗೊತ್ತುನಾ. ಇವತ್ತು ಬಿಲ್ ಹಚ್ಚಿನದ ತುಂಬ ಸೊಳ್ಳೆ ಕಚ್ಚಿದೆ ನಮಗೆ. ಹಾಗಾಗಿ ನಾವು ವಾಪಸ್ ಹೊರಟ್ವಿ ಗೈಸ್. ನರ್ತೆ ಕಂಡ ಇದೆ, ನರ್ತೆ ಆಗಿದೆ ಗೊತ್ತಿಲ್ಲ. ಈಗ ಹೋದರೆ ತಾರ್ತದೆ ಅಂತ ಭಯ. ಇವರು ಇಳಿತಾರಂತ ಈಗ. ನರ್ತೆ ಬಿನಿ ತೋಜಿನ ನೀವಲ್ಲಿ ಅವ್ ನಡ್ತಾ ಇದ್ದ ನಿಮ್ಮಲ್ಲ. ನರ್ತೆ ತೋರಿಸ್ತೇನೆ ಗೈಸ್, ನಿಮಗೆ ಹೇಳಿದ್ದೆಲ್ಲ ನಾನು, ಅದಕ್ಕೋಸ್ಕರ ನೋಡಿ ಇಲ್ಲಿ ನರ್ತೆ ಅದು ರಪ್ಪ ಹೋಗ್ತದೆ. ಆಯ್ತೊಂದು ಬೂರ್ನಕ್ಕ ನರ್ತೆ ಅದು ಹೋಗಿದೆ, ಪೊಟ್ಟು ನರ್ತೆ. ಹಾಗೆ ತೇಲಾಡ್ತಾ ಉಂಟು. ಈ ಥರ ಇರ್ತದೆ ನೋಡಿ ನರ್ತೆ. ಇರುಕಿಕೊಂಡು ಹೋದ್ರೆ ಸಿಗ್ತದೆ. ಇದು ಕಾರು ಚಪ್ಪಲಾಡೋದು ತಿಕ್ಕಂದಿರಿ, ಏನಕ್ಕೆ ಚಪ್ಪಲ್ ಎತ್ತು ಬರ್ತೇನೆ ನೋಡಿ. ಹೇಗೆ ಹೋಗ್ಬೇಕು ಗೊತ್ತುಂಟಾ? ಹೀಗೆ 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 ಹೋಗ್ಬೇಕಾಗ ಕಾಲಿನಡಿಗೆ ಸಿಗ್ತದೆ, ಮತ್ತೆ ಅದನ್ನು ತೆಗೆಯುವುದು ನೋಡಿ. ಮತ್ತು ಆಮೆ ಎಲ್ಲ ಇರ್ತದೆ. ಆಮೆ ಆಮೆ ಅವು ಸೈಡ್ ಡಿಪ್ಪುನಕ ಆಮೆ ನರ್ತೆಲಂಚನೆ ಸೈಡ್ ಡಿಪ್ಪುನೆ.
ಪೋಡಿಗೆ ಅಪ್ಪನಿಡೆ ಭಾರದಾಲ ಪುರಿ ನೀತನ ಹೋಯ್ತಾ ಚಪ್ಪಲ್ ತೆಗೆದು ಬಂದೆ. ಬಾರ ಆಫೀಸ್ ಕೆಲಸ ಎಲ್ಲ ಮನೇಲಿ ಇರಬೇಕು, ಇಲ್ಲಿ ಅಲ್ಲ ಬಾ. ನೋಡಿ ದನ ಉಂಟು, ದನ ಹಸು ಬೀಲಾಡ್ ಬಾರ್ಜಿಂಡೆಯರು ಅಮ್ಮ ದೊಡ್ಡ ಕಂಟೆಂಟ್ ಬಲೆಕ್ಕ ದಾತೆಪ್ಪ ಬಲ್ಲೆ ದಾಲ ಮನ್ಪುಜವು ಪಾಪ ಉಂಡು ಐಟೆ ಬಲ್ಲ ಅಂತ ತಿರ್ತಿರೆ ಆತು ಧೈರ್ಯ ಜಿನ ದಾಲ ಮನ್ಪುಜಿ ಬಲೆ ಇರ್ ಬಲೆ ಅವ ಏನಾರು ತೋದು ಬಲೆ ಯೋ ಜೋಕ್ಲೆ ಇರ್ದ ಕಡೆ ಐಟಲ್ಲ ಅಪ್ಪ ಐಟಲ್ಲ ಅಪ್ಪ ಕುಕ್ಕು ಒಡೆರೆಗ ಐಟೆ ಪೋಯ್ ಹಾಂ ಪೆಲಕಾಯಿ ಅವು ಖಾಲಿ ಆತಣ್ಣ ನೋಡಿ. ಹೋಗ್ತಾ ಇದ್ದೇವೆ ಗೈಸ್. ಇಲ್ಲಿ ಒಂದು ಕುಕ್ಕಿನ ಮರ ಉಂಟು, ಆ ಕಡೆ ಹೋಗ್ತಿದ್ದೇವೆ ನೋಡಿ. ಅಕ್ಕಿರ ಓದತೆ ಸೀದಾ ನಮ್ಮ ಫೋನ್ ಸ್ವಿಚ್ ಆಫ್ ಅಂತ ದೇವ್ರು. ಕೆರೆ ಬಸ್ಸದ ನೀರತ. ಕುಕ್ಕದ ಮರ ನೋಡಿ ಗೈಸ್, ಅಲ್ಲಲ್ಲಿ ದನ ಎಲ್ಲ ಉಂಟು. 1 2 3 4 5 6 ದನ ಉಂಟು ನೋಡಿ. ಸಣ್ಣವರಿರೋಗೆಲ್ಲ ಇದ್ರೆಲ್ಲ ಪಚ್ಚ 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 ಆಟ ಆಡ್ತಿದ್ದಿ, ಈಗ ಎಲ್ಲಿಗೆ ಪಚ್ಚ ಆಡುದು. ಕೆರೆ ಕೆರೆಯಾಗಿಂಟಲ್ಲ ಗದ್ದೆ ಅಲ್ಲಿ ನೋಡಿ ಇಬ್ಬರು. ಇದರಲ್ಲಿ ಭತ್ತ ಹಾಕ್ತಾರೆ, ಭತ್ತಕ್ಕೆ ಬಿತ್ತನೆ ಮಾಡ್ತಾರೆ. ಇಲ್ಲಿ ಒಂದು ಟೈಮಲ್ಲಿ ಇಲ್ಲಿಂದ ಅಲ್ಲಿ ತನಕ ಭತ್ತ ಫುಲ್ ಇರ್ತದೆ. ಎಂಜಿ ಹಿಡಿತಾರಂತೆ, ಹೇಡಿ ಹೇಡಿ. ಎಂತಾಯ್ತು ಎಂತಾಯ್ತು ಗೈಸ್? ಕುಕ್ಕರೆ ಕುಕ್ಕರೆ ಬೇಂದು ಕೊಕ್ಕರೆ ಪೊಸತ್ತು ತೂಪು ಬೇರೆ ಅಲ್ಪ ಕುಕ್ಕರೆ ತೂಲಿ ಓಲು ಬಲ್ಗಿ ಕೊಕ್ಕರೆ ಎಂಚೆಂಚ ಎಂಚೆಂಚ ಈ ಸೋಕು ವೀಡಿಯೋ ಮಂಟು ಕವಿ ಅಮ್ಮನೆರಡು ನೀರು ಪೋಚಿ ಬಂತೆ ಮಗನೆಡ. ನಾವು ಕೆರೆಗೆ ಹೋಗ್ತಿಲ್ಲ, ಅದಕ್ಕೆ ಗದ್ದೆಯನ್ನೇ ಕೆರೆ ಮಾಡಿ ಬಿಟ್ಟಿದ್ದೇವೆ ಗೈಸ್. ನೋಡಿ ಎಷ್ಟು ನೀರುಂಟು ನೋಡಿ. ಕೊಡಿ ಫುಲ್ಲು ತೋಡಿನಾಗೆ ಆಗಿದೆ ಗದ್ದೆ. ಇದು ನಮ್ಮ ಇಲ್ಲಡೆ ಪುಣ್ಣ ಇಟ್ಟು ಕೊಡು ಬಲೆ. ಹೇಗಿತ್ತು ಗದ್ದೆಯ ನೀರು ತೋಡಿನ ಅನುಭವ ಅಖಿಲ, ಹೇಗಿತ್ತ? ಅದೇ ಹೇಳಿದ್ದು ಕಲ್ಲಡ್ಕದ ಮಣ್ಣು ಗದ್ದೆಯಲ್ಲಿ ಹೋಯ್ತು. ಕಲ್ಲಡ್ಕದ ಮಣ್ಣು ಮಾಣಿಯಲ್ಲಿ ಹೋಯ್ತಂತೆ, ಮಾಣಿ ಗುತ್ತಿನ ಖಂಡದಲ್ಲಿ ಹೋಯ್ತಂತೆ. ಕರೆಕ್ಟ್ ಹೇಳ್ತೇನೆ? ಹೋಯ್ತಾ ಹೋಯ್ತಲ್ಲ ಹೋಯ್ತು, ಗ್ರಾಮರ್ ಮಿಸ್ಟೇಕ್ ಹೇಳ್ತಿದ್ದಾರೆ ಅಖಿಲ. ಕಲ್ಲಡ್ಕದ ಮಣ್ಣು ಮಾಣಿಗುತ್ತು ಖಂಡದಲ್ಲಿ ಹೋಯ್ತು, ಇದು ಅವರ ಡೈಲಾಗ್ ಆಯ್ತಾ?
ಅವರಿಗೆ ತಪ್ಪಿತ್ತು, ಅದಕ್ಕೆ ಅವರು ಓಡಿದ್ರು. ಮಣ್ಣು ಮಣ್ಣಾಯ್ತು. ಮಣ್ಣು ಎಂತ ಇದು? ಅವ್ರ ಫ್ಲೋ ಅಲ್ಲಿ ಮಣ್ಣಾಯ್ತು. ಮಣ್ಣು ಬಲ್ಲೆ 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 ಉಂಟು. ಟು ಹೋಮ್ ಗಾಯ್ಸ್, ಬ್ಯಾಕ್ ಟು ಹೋಮ್. ಜಾರಿ ಬಿದ್ರೆ ಇವ್ರ ನೆಗಡ್ಲಿಕ್ಕೆ ಇವರಿದ್ದಾರೆ, ನಾನು ಜಾರಿ ಬಿದ್ರೆ. చిన్న చిన్న ಹಿಂದಿಗೆ ಯಾಕನಲ್ಲ ಹೋಗಿಂದತಿ ಅವಾಗೇನ ಕಮ್ಯುನಿಸ್ಟ್ ನಾನು ಲಾಗ್ ನೋಡಿ. ನಾವು ಹೋಗ್ತಾ ಇದ್ದೇವೆ ವಾಪಸ್ ಮನೆಗೆ. ಮಳೆ ಬರ್ತುಂಟು ನೋಡಿ, ಬೀಳ್ತಾ ಉಂಟು, ಕಾಣ್ತದ? ಮಳೆ ಬರ್ತುಂಟು, ಇನ್ನು ಕೊಡೆ ಬಿಡಿಸ್ಕೊಂಡು ಹೋಗ್ಬೇಕು. ಹಾಗಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಿಲ್ಲ. ನೋಡ, ಸಂಜೆ ತನಕ ಆದಷ್ಟು ಕವರ್ ಮಾಡ್ತೇನೆ. ಮಳೆ ಬರ್ತುಂಟು, ಇಲ್ಲಿ ನಿಂತಿದ್ದೇವೆ. ಈಗ ಒಂದು ಟ್ರೈನ್ ಬರ್ತುಂಟು, ಅದಕ್ಕೆ ಟ್ರೈನ್ ನೋಡುವ ಅಂತ ನಿಂತಿದ್ದಾರೆ. ಟ್ರೈನ್ ಬೋಣ ಅದು ಇದು ಓದುಜಿ ಬೇತಿ ಗಿಡ ಹೋಯ್ನ ಅದಕ್ಕೆ ದಿನಲ್ಲ. ಎಸ್, ಬ್ಯಾಕ್ ಟು ಹೋಮ್. ಅಲ್ಪ ಗುಣ